ಮಂಗಳೂರಿನ ಎಮ್ಮೆಕೆರೆಯಲ್ಲಿರುವ ಶ್ರೀ ದೈವರಾಜ ಬಬ್ಬುಸ್ವಾಮಿ ಕ್ಷೇತ್ರದಲ್ಲಿ ನಿನ್ನೆ ನಡೆದ ಕೊರಗಜ್ಜನ ಕೋಲದ ವೇಳೆ ಮತ್ತೊಮ್ಮೆ ಕಾರಣಿಕ ಶಕ್ತಿ ಕೊರಗಜ್ಜನ ಮಹಿಮೆ ಭಕ್ತರಿಗೆ ಅರಿವಾಗಿತ್ತು. ಅಪರಾಧಿಗಳಲ್ಲಿ ಓರ್ವ ಮಾನಸಿಕವಾಗಿ ನೊಂದು ಸಾವನ್ನಪ್ಪಿದರೆ ಉಳಿದಿಬ್ಬರು ಪ್ರಾಣಭೀತಿಯಿಂದ ನಿನ್ನೆ ಕ್ಷೇತ್ರದಲ್ಲಿ ಕೋಲ ನಡೆಯುವಂತಹ ಸಂದರ್ಭ ಆಗಮಿಸಿ ಕೊರಗಜ್ಜನ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿ ನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವುದಾಗಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಕಳೆದ ತಿಂಗಳು ಹಲವು ಕಡೆಗಳಲ್ಲಿ ಇರುವಂತಹ ಅಸಂಖ್ಯಾತ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಲ್ಲದೆ ಹಿಂದೂ ಸಂಘಟನೆಗಳು ಕಾಲ್ನಡಿಗೆ ಜಾಥಾ ಸಹಿತ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕ್ಷೇತ್ರಕ್ಕೆ ಅಪಚಾರ ಮಾಡಿದವರಿಗೆ ತಕ್ಕ ಶಾಸ್ತ್ರಿಯಾಗಲಿ ಎಂದು ಹರಕೆ ದೂರನ್ನು ಸಲ್ಲಿಸಿದರು. ಒಂದೂವರೆ ತಿಂಗಳು ಕೆಳಗಡೆ ಹುಷಾರಿಲ್ದಂಗೆ ಆಯಿತು. ಈ ರಕ್ತವಾಂತಿ ಆಗಲಿಕ್ಕೆ ಪ್ರಾರಂಭ ಆಯಿತು, ಬೇದಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಸಡನ್ನಾಗಿ ಏನೂ ಬೇರೆ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತಂದ್ರೂ 30-32 ವರ್ಷ ವಯಸ್ಸಿನವಷ್ಟೇ ತುಂಬ ಸುಸ್ತಾಗಿ ನಿತ್ರಾಣ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು. ಈ ಕೊರಗಜ್ಜನ ಕ್ಷೇತ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಕೆಲವು ಕಡೆ ಹೋಗಿದ್ದೀವಿ. ಆಮೇಲೆ ಅವನು ಇವರ ಹತ್ರ ಕನ್ಫೆಷನ್ ಮಾಡ್ಕೊಂಡಿದ್ದಾನೆ, ಈ ರೀತಿ ಸ್ವಲ್ಪ ಈ ಕಾಂಡೋಮ್ ಹಾಕುವಂಥದ್ದು ಈ ಥರದ್ದೆಲ್ಲ ಮಾಡಿಬಿಟ್ಟಿದ್ದೆ, ಹಂಗಾಗಿ ನನಗೆ ಕೊರಗಜ್ಜಂದೇ ಶಾಪ ಅನ್ನೋ ಟೈಪ್ ಅವನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಭಕ್ತಾದಿಗಳು ಸುಮಾರು ಒಂದು 6-7 ಸಾವಿರ ಜನ ಸಂಖ್ಯೆಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದರು. ಸೊ ಈ ಭಾಗದಲ್ಲಿ ಪ್ರತಿ ಶನಿವಾರ ನಾವು ನೋಡಿದಾಗೂ ಕೂಡ ಭಾಳಷ್ಟು ಜನ ಇಲ್ಲಿ ಕೊರಗಜ್ಜಂಗೆ ನಡ್ಕೋತಾರೆ. ಸೊ ಹಂಗಾಗಿ ಏನೋ ಆ ನಂಬಿಕೆಯಿಂದ ಇವನು ರಿಯಲೈಸ್ ಆಗಿ ಈ ಥರ ಬಂದು ಹೇಳ್ತಾ ಇದ್ದಾನೆ ಅನ್ನೋಂಥದ್ದು ಸದ್ಯಕ್ಕೆ ಅವನು ಹೇಳಿಕೆಯಲ್ಲಿ ಗೊತ್ತಾಗುತ್ತೆ. ಬಟ್ ಸತ್ಯಾಂಶ ಏನಿದೆ ಅನ್ನೋಂಥದ್ದು ಈಗ ನಾವು ವಿ ಹ್ಯಾವ್ ಟು ಕರಾಬರೇಟ್ ದಟ್ ವಿತ್ ದಿ ಎವಿಡೆನ್ಸಸ್ ಅವೈಲಬಲ್. ಸುಮ್ಮನೆ ಯಾರೋ ಬಂದು ಕನ್ಫೆಸ್ ಮಾಡಿದ್ರು ಅಂತ ತಕ್ಷಣ ನಾವು ನಂಬೋಕ್ಕಾಗಲ್ಲ. ವಿ ಹ್ಯಾವ್ ಟು ಕರಾಬರೇಟ್. ಇನ್ನೊಂದು 5-6 ಕಡೆ ಇದು ಪ್ರಕರಣ ಆಗಿದ್ದಾರೆ, ಎಲ್ಲದರಲ್ಲಿ ಇವರೇ ಭಾಗಿದಾರಲ್ಲ ಪರ್ಟಿಕ್ಯುಲರ್ ಈ ಮ್ಯಾಟರ್? ಇವ್ನು ನವಾಜ್ ಹೇಳೋದು ಸಾಕಷ್ಟು ಕಡೆ ಹಾಕಿದ್ದೀವಿ ಅಂತ, ಒಂದು 2-3 ಕಡೆ ಹಾಕುವಂಥ ಸಂದರ್ಭದಲ್ಲಿ ನಾವು ಜೊತೆಗೆ ಹೋಗಿದ್ವಿ ಅಂತ ಹೇಳ್ತಾನೆ. ಎಷ್ಟು ಕಡೆ ಹೋಗಿದ್ದಾನೆ, ಬಟ್ ನಮಗೆ ಅಲ್ಲಿ ಸಿಕ್ಕಿರುವಂಥದ್ದು ಏನು ಮೋಡಸ್ ಇದೆ ಅದೆಲ್ಲ ಹೆಚ್ಚು ಕಡಿಮೆ ಒಂಥರ ಸಿಮಿಲರ್ ಇದೆ. ಮತ್ತು ಹ್ಯಾಂಡ್ ರೈಟಿಂಗ್ ಅದನ್ನೆಲ್ಲ ಕಂಪೇರ್ ಮಾಡಬೇಕಾಗುತ್ತೆ, ಯಾಕಂದರೆ ಕೆಲವು ಹ್ಯಾಂಡ್ ರಿಟನ್ ಕಂಟೆಂಟ್ ಕೂಡ ಸಿಕ್ಕಿತ್ತು. ಸೊ ಆ ಹ್ಯಾಂಡ್ ರಿಟನ್ ಕಂಟೆಂಟ್ ಏನಾದರೂ ನವಾಜ್ ಬರೆದಿರೋದು ಅಥವಾ ಯಾರ ಹತ್ರ ಅದು ಬರೆಸಿರೋದು ಅದನ್ನೆಲ್ಲ ವೆರಿಫೈ ಮಾಡಬೇಕಾಗುತ್ತೆ. ಬಟ್ಟು ಅದೇ ಈ ಭಾಗದಲ್ಲಿ ಕೊರಗಜ್ಜಂದು ಏನು ಮಹಿಮೆ ಇದೆ ಅದ್ರ ಬಗ್ಗೆ ಭಾಳ ಅಪಾರವಾದ ನಂಬಿಕೆ ಜನರಲ್ಲಿದೆ. ಹಂಗಾಗಿ ಇವ್ರು ಹೇಳೋದು ನಮಗೊಂಥರ ಹೆದರಿಕೆ ಆದಂಗೆ ಆಯಿತು. ಮತ್ತು ಕರೆಸ್ಪಾಂಡಿಂಗ್ ನಮಗೂ ಹೆಲ್ತ್ ಇಶ್ಯೂಸ್ ಎಲ್ಲ ಶುರುವಾಗಿದ್ದಕ್ಕೆ ನಾವು ತಪ್ಪೊಪ್ಪಿಗೆ ಮಾಡ್ಕೋಬೇಕು ಅಂತಂದು ಹೋಗಿದ್ವಿ ಅನ್ನೋದು. ಈಗ ನಮಗೆ ಗೊತ್ತಾಗಿದ್ದು ಅವ್ರು ಅಲ್ಲಿ ಹೋಗ್ಬಿಟ್ಟು ತಪ್ಪೊಪ್ಪಿಗೆ ಮಾಡ್ಕೋತಿದ್ದಾರೆ ಅಂತ ಎಲ್ಲ ಸಾರ್ವಜನಿಕರು ಯಾರೇ ಫೋರ್ಸಿಬಲಿ ಕರ್ಕೊಂಡು ಹೋಗಿದ್ದೋ ಯಾರೋ ಹೇಳ್ಕೊಂಡೋಗಿ ಒಪ್ಪಿಸಿರೋದು ಆ ಥರದ್ದೇನಿಲ್ಲ. ಅವರೇ ವಾಲಂಟ್ರಿಯಾಗಿ ಅವನು ಅರ್ಚಕರು ಇರ್ತಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು 2-3 ಸರಿ ಪ್ರಯತ್ನ ಮಾಡಿ ಲಾಸ್ಟ್ ನೆನ್ನೆ ನೇಮೋತ್ಸವ ಇದೆ, ಅದ್ರಲ್ಲಿ ಬಂದು ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ದಾರೆ. ಅಲ್ಲಿ ಈ ವಿಷಯಗಳನ್ನ ಪ್ರಸ್ತಾಪ ಮಾಡಿಕೊಂಡು ಅಂತ ನಮ್ಮ